ಪರಸ್ಪರ ಹೊಡೆದಾಟವು ಇಲ್ಲಿ ಒಂದು ರೀತಿಯ ಆರಾಧನಾ ಕ್ರಮ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೆಕೋಲು ಪರಿಸರದ ಜನ ಆಚರಿಸಿಕೊಂಡು ಬರುತ್ತಿರುವ ಒಂದು ವಿಶಿಷ್ಟ ರೀತಿಯ ಆಚರಣೆ. ಅಂದಹಾಗೆ ಈ ಆಚರಣೆ ರಕ್ತಪಾತಕ್ಕೋಸ್ಕರವಲ್ಲ, ನಾಡಿನಲ್ಲಿ ಸಂಘರ್ಷವನ್ನ ತಡೆಯುವ ಸದುದ್ದೇಶ ಈ ಆರಾಧನೆಯ ಮುಖ್ಯ ಉದ್ದೇಶ. ಒಬ್ಬರಿಗೊಬ್ಬರು ಹೊಡೆದಾಟದಲ್ಲಿ ತೊಡಗಿಕೊಂಡಿರುವುದನ್ನು ನೋಡಿದಾಗ ಇವರ ಮಧ್ಯೆ ತೀವ್ರ ವೈಷಮ್ಯವಿದೆ ಎಂದು ಅಡ್ಡನಪೆಟ್ಟು ಎನ್ನುವ ವಿಶಿಷ್ಟ ಆಚರಣೆಯನ್ನ ಮೊದಲ ಬಾರಿ ನೋಡುವವರು ತಿಳಿಯಬಹುದು. ಆದರೆ ಈ ಆಚರಣೆ ವೈಷಮ್ಯವನ್ನ ಮೀರಿ ಶಾಂತಿ ನೆಲೆಸುವ ಉದ್ದೇಶದಿಂದ ಮಾಡುವಂತಹ ಒಂದು ರೀತಿಯ ವಿಶಿಷ್ಟ ಹೊಡೆದಾಟ. ಹೌದು, ಇದು ತುಳುನಾಡಿನ ಭೂತಾರಾಧನೆಯಲ್ಲಿ ಬರುವ ಒಂದು ವಿಶಿಷ್ಟ ಆಚರಣೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೆಕೋಲು ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯುವ ಉಳ್ಳಾಕುಲು ದೈವದ ನೇಮೋತ್ಸವದಲ್ಲಿ ಕಂಡುಬರುವ ಒಂದು ರೋಮಾಂಚಕ ದೃಶ್ಯವಿದು. ಹಿಂದೆ ಈ ಪ್ರದೇಶವನ್ನ ಬಳ್ಳಾಲರು ಆಳುತ್ತಿದ್ದ ಸಂದರ್ಭ ಇಲ್ಲಿನ ಅಣ್ಣ ತಮ್ಮಂದಿರಲ್ಲಿ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಾದವು ಸಂಘರ್ಷದ ಘಟ್ಟಕ್ಕೆ ಬಂದು ಉಳ್ಳಾಲರು ದೇವರನ್ನ ಸಾಕ್ಷಿಯಾಗಿಟ್ಟು ನ್ಯಾಯ ಧರ್ಮಕ್ಕೋಸ್ಕರ ಸಹೋದರರ ನಡುವೆ ಪಂಥಕ್ಕೋಸ್ಕರ ಯುದ್ಧ ನಡೆಸುತ್ತಾರೆ. ಯುದ್ಧವು ಎಲ್ಲೆ ಮೀರಿ ರಕ್ತಪಾತವಾಗುವ ಸಂದರ್ಭ ಬಂದಾಗ ಸ್ವತಃ ದೈವವೇ ಬಂದು ಸಹೋದರರ ನಡುವಿನ ಯುದ್ಧವನ್ನ ತಡೆಯುತ್ತದೆ. ನಾಡಿನಲ್ಲಿ ಸಂಘರ್ಷವಾಗುವುದನ್ನು ತಡೆಯುವ ಉದ್ದೇಶದಿಂದ ಇಂದು ಆರಾಧನಾ ಪದ್ಧತಿಯಾಗಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದು ಅಡ್ಡನ ಹೊಡೆತ ಎನ್ನುವ ಮೂಲಕ ಪ್ರಸಿದ್ಧಿಯಾಗಿದೆ. ಮಂಡೆಕೋಲು ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜಾತ್ರೋತ್ಸವದ ನಿನ್ನೆ ಜಾತ್ರೋತ್ಸವ ಕಳೆದು ಇವತ್ತು ನೇಮೋತ್ಸವ, ಶ್ರೀ ಉಳ್ಳಾಕುಲು ದೈವದ ನೇಮೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಅತ್ಯಂತ ಪುರಾತನವಾಗಿ ನಡ್ಕೊಂಡು ಬಂದಂತಹ ಒಂದು ದೈವಕಟ್ಟು ಮಹೋತ್ಸವ. ಹಿಂದಿನ ಕಾಲದಲ್ಲಿ ಯಾವುದೋ ಊರುಗಳ ಮಧ್ಯದಲ್ಲಿ ಪೆಟ್ಟಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಉಳ್ಳಾಕುಲು ದೈವ ಬಂದು ಅದನ್ನು ತಡೆದಾಗ ಅವರು ಆಚೀಚೆ ಚಲಿಸಿ ಹೋದರು. ಹಾಗಾಗಿ ಅದರ ಒಂದು ಸಂಕೇತವಾಗಿ ಇವತ್ತು ಕೂಡ ಬಹಳ ಇತಿಹಾಸ ಪುರಾಣದಿಂದಲೇ ಈ ಜಾತ್ರೋತ್ಸವ, ಈ ನೇಮೋತ್ಸವ ನಡ್ಕೊಂಡು ಬರ್ತಾ ಇದೆ. ಅದರ ಅಂಗವಾಗಿ ಇಲ್ಲಿ ಅಡ್ಡನ ಪೆಟ್ಟು ಎಂಬ ಹಾಗೆ ಅಡ್ಡನ ಗದ್ದೆ ಇದೆ. ಆ ಕಲ್ಲಿನ ಮಧ್ಯದಲ್ಲಿ ನಿಂತುಕೊಂಡು 4 ಊರಿನವರು ಅಡ್ಡನ ಪೆಟ್ಟು ಹೊಡಿತಾ ಇರ್ತಾರೆ. ಆವಾಗ ಅದರ ಮಧ್ಯೆ ಭೂತ, ಅದೇ ಪುರಾತನವಾಗಿ ನಡೆದಂತಹ ಆ ಪೆಟ್ಟಿನ ಸಂಕೇತವಾಗಿ ಅದನ್ನು ಬಿಡಿಸುವ ರೀತಿಯಲ್ಲಿ ದೈವ ಅದರ ಮಧ್ಯದಲ್ಲಿ ಬರ್ತಾ ಇದೆ. ಬಂದಾಗ ಅವರು ಪರಸ್ಪರ ಆಚೀಚೆ ಚಲಿಸಿ ಹೋಗ್ತಾ ಇದೆ. ಮತ್ತೆ ಭೂತ ನೇಮೋತ್ಸವ ನಡೀತಾ ಇದೆ. ಇದು ಬಹಳ ಹಿಂದಿನಿಂದಲೇ ನಡ್ಕೊಂಡು ಬಂದಂತಹ ಒಂದು ಪ್ರಸಿದ್ಧವಾದಂತಹ ನೇಮೋತ್ಸವ ನಮ್ಮ ಮಂಡೆಕೋಲು ಮಹಾವಿಷ್ಣು ಮೂರ್ತಿ ದೇವರ ಸನ್ನಿಧಿಯಲ್ಲಿ ನಡೆಯುವಂಥದ್ದು ಅಂತ ಹೇಳ್ತಾ ಇದ್ದೆ. ಅಡ್ಡನ ಹೊಡೆತದಲ್ಲಿ ಇಲ್ಲಿನ 4 ಊರುಗಳನ್ನು ಪ್ರತಿನಿಧಿಸುವ 4 ಮಂದಿ ಪರಸ್ಪರ ಹೊಡೆದಾಡಿಕೊಳ್ಳುವುದು ಇದರ ಸಂಪ್ರದಾಯ. ಈ ಅಡ್ಡನ ಹೊಡೆತದಲ್ಲಿ ಭಾಗವಹಿಸುವವರು 5 ದಿನಗಳ ಕಾಲ ವ್ರತಾಚರಣೆಯನ್ನ ಪಾಲಿಸಿಕೊಂಡು ಬರ್ತಾರೆ. ಇದರಿಂದ ಹೊಡೆತ ಮೈಮೇಲೆ ತಾಗಿದ್ರೂ ಯಾವುದೇ ಗಾಯವಾಗುವುದಿಲ್ಲ ಎನ್ನುವುದು ಇವರ ನಂಬಿಕೆ. ಇದನ್ನು ವೀಕ್ಷಿಸಲು ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಯೆಲ್ಲೆಡೆಯಿಂದ ಜನರು ಸಾವಿರ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಪ್ರಕೃತಿಯಲ್ಲಿ ಸಂಭವಿಸುವ ಎಲ್ಲ ಬದಲಾವಣೆಗಳಿಗೂ ದೈವಿಕ ರೂಪವನ್ನು ನೀಡುವ ತುಳು ಭೂತಾರಾಧನೆ ಇಲ್ಲಿ ಹೊಡೆದಾಟಕ್ಕೂ ಆರಾಧನೆಯ ರೂಪ ನೀಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.